ಕೃತಕ ನೆರೆಯಲ್ಲಿ ಕೊಚ್ಚಿ ಹೋಗಿ ಸಾವನ್ನಪ್ಪಿದ ಪಡುಬಿದ್ರಿ ಪಾದಬೆಟ್ಟುವಿನ ನಿಧಿ ಆಚಾರ್ಯ ಮನೆಗೆ ಭೇಟಿ ನೀಡಲು ಬಂದ ಸಂಸದೆ ಶೋಭಾ ಕರಂದ್ಲಾಜೆ ಕಾರ್ಯಕರ್ತರು ಮನೆಗೆ ತೆರಳೋಣವೆಂದರೂ ಕೇಳದೆ ಪತ್ರಕರ್ತರು ಬರುವವರಿದ್ದಾರೆ ಎಂದು ಸಾವಿರ ಮನೆಯಲ್ಲೂ ಪ್ರಚಾರದ ತೇವಲು ಹಚ್ಚಿಕೊಂಡಿರುವ ಜನಪ್ರತಿನಿಧಿಗಳಿಂದ ನಾವು ಏನು ನಿರೀಕ್ಷೆ ಮಾಡಲು ಸಾಧ್ಯ ಎಂಬುದಾಗಿ ಜನ ಮಾತನಾಡಿಕೊಳ್ಳುತ್ತಿದ್ದರು. ಬಾಲಕಿಯ ಮೃತದೇಹಕ್ಕೆ ಪುಷ್ಪ ನಮನ ಮಾಡಿದ ಸಂಸದೆ ಬಾಲಕಿಯ ಸಾವಿಗೆ ಪರಿಹಾರ ದೊರಕಿಸಿಕೊಡುವ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹೆದ್ದಾರಿ ಆಮೆಕತೆಯ ಕಾರಣದಿಂದ ಸಂಭವಿಸುತ್ತಿರುವ ಅವಘಡಗಳ ಕುರಿತು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಲು ತಡವರಿಸಿ ಸಮರ್ಥಿಸಿ ನುಣುಚಿಕೊಳ್ಳಲು ಯತ್ನಿಸಿದರಾದರೂ ಹೆದ್ದಾರಿ ಕಾಮಗಾರಿಯ ಗುತ್ತಿಗೆ ಕಂಪನಿಯನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸುವ ಇರಾದೆ ಇದೆಯಾ ಎಂಬ ಪ್ರಶ್ನೆಗೆ ಪರಿಶೀಲಿಸಿ ಅವರಿಂದ ತಪ್ಪು ನಡೆದಿದ್ದರೆ ಖಂಡಿತ ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಈಗಾಗಲೇ ವಿಪತ್ತು ನಿಧಿಯಲ್ಲಿ 4 ಲಕ್ಷ ಬಂದಿದೆ ಅವರಿಗೆ. ಅಲ್ಲ, ತಕ್ಷಣ ಮಾಡಬೇಕಾಗಿದೆ. ಯಾಕಂದರೆ ಈ ಥರ ಮಳೆ ಬಂದರೆ ಒಂಥರ ನಿನ್ನೆ ಬಿದ್ದಂಥ ಮಳೆ ಅಕಾಲಿಕವಾಗಿ 270 ಮಿಲಿಮೀಟ್ರ್ ಇಡೀ ನಮ್ಮ ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲಿ ಸೇರಿ ಬಿದ್ದಿದೆ. ಅದಕ್ಕಾಗಿ ಇದಕ್ಕೆ ತಕ್ಷಣ ಸರಿ ಮಾಡುವಂಥದ್ದು. ಮತ್ತು ಇಲ್ಲಿ ಬರುವಾಗಲೂ ನಾವು ನೋಡ್ತಾ ಇದ್ದೀವಿ ಈ ಥರ ರಸ್ತೆನೇ ಇಲ್ಲ, ಅರ್ಧ ಮೆಟ್ಲಿಂಗ್ ಮಾಡಿ ಬಿಟ್ಟಿದ್ದಾರೆ, ಅರ್ಧ ಕೆಲಸ ಆಗಿದೆ. ಅದರ ಕೂಡ ತನಿಖೆ ಆಗಬೇಕು, ಅದು ಯಾಕೆ ಹಾಗೆ ಬಿಟ್ಟಿದ್ದಾರೆ, ಟೆಂಡರ್ ಪೂರ್ಣ ಆಗಿದೆಯೋ ಇಲ್ಲೋ, ಟೆಂಡರ್ ಆದಂಥದ್ದು ಕೆಲಸ ನಡೆದಿದೆಯೋ ಇಲ್ಲೋ, ಇದರ ಬಗ್ಗೆ ಕೂಡ ಸ್ವಲ್ಪ ಗಮನಿಸಬೇಕಾಗಿದೆ. ಈ ಸಂದರ್ಭ ಶಾಸಕ ಲಾಲಾಜಿ ಆರ್ ಮೆಂಡನ್, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೀಲಾ ಶೆಟ್ಟಿ, ಸದಸ್ಯರಾದ ಗೀತಾಂಜಲಿ ಸುವರ್ಣ, ಶಿಲ್ಪಾ ಸುವರ್ಣ, ಬಿಜೆಪಿ ಮುಖಂಡರಾದ ಪ್ರಕಾಶ್ ಶೆಟ್ಟಿ ಪಾದಪೆಟ್ಟು, ಶರಣ್ ಮಟ್ಟು, ಪ್ರಾಣೇಶ್, ಪಾಂಡುರಂಗ ಇನ್ನಿತರರು ಹಾಜರಿದ್ದರು.